कृष्णं प्रतिपदललिताभ्यां प्रत्यहं नूतनाभ्यां प्रतिमुहुरधिका ಇರುವಂತಹ ಅನೇಕ ಪ್ರಕಾರಗಳಲ್ಲಿ ಈ ಭಜನೆಯು ಒಂದು. ದೊಡ್ಡ ರೋಗದಲ್ಲಿ ಬಿದ್ದಿದ್ದೇವೆ, ಎದ್ದುಕೊಡುವ ಸಾಮರ್ಥ್ಯವೂ ಇಲ್ಲ, ಮಲಗಿದಲ್ಲೇ ಪರಮಾದರದಿ ಪಾದಲು ಕುಳಿತು ಕೇಳುವ, ಎದ್ದು ಕೊಡುವ ಸಾಮರ್ಥ್ಯ ಬಂದಿದೆ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿಯುವ, ನಲಿದರೆ ಒಲಿವೆ ನಿಮಗೆಂಬ. ಭಕ್ತನಾದವು ಭಗವಂತನ ಒಲಿಸಿಕೊಳ್ಳಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಭಗವಂತ ಎರಡು ಹೆಜ್ಜೆ ಮುಂದೆ ಇಟ್ಟಿರ್ತಾನಂತೆ. ಹಾಗಾಗಿ ಭಗವಂತ ಅನುಗ್ರಹವನ್ನು ಈ ದಾರಿಯಲ್ಲಿ ಕಂಡುಕೊಂಡ ದಾಸರು ತಮ್ಮ ಅನುಭವದ ಮಾತನ್ನು ಹೇಳ್ತಾ ಇದ್ದಾರೆ. ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಾಗಲನು ರಮಾಧವನಗೊಲಿಸಲು ಅರಿಯದೆ ಪಾಮರರು ಬಳಲುವರು ಭವದೊಳಗೆ. ದೇವರ ಸನ್ನಿಧಾನದಲ್ಲಿ ರಾಶಿ ಪೂಜೆ ಅಂತಂದ್ರೆ ಅಲ್ಲಿ ಭಜನೆಗೇನೆ ಒತ್ತು. ಆ ರೀತಿ ಆ ನಾಮ ಸಂಕೀರ್ತನೆಯ ಮೂಲಕ ಊರಿನ ಎಲ್ಲ ಭಗವದ್ ಭಕ್ತರು ನಿರಂತರವಾಗಿ ಭಗವಂತನ ಆರಿಸಿಕೊಂಡು ಬರ್ತಾ ಇದ್ದೀರಿ.